ಒಂದು ಪ್ರಾರ್ಥನೆ. ಪ್ರಭು ದೇವರೇ, ನನ್ನ ಹೃದಯವಂತರದಿಂದ ನಿನ್ನನ್ನು ಪ್ರಾರ್ಥಿಸುವೆ. ನನ್ನ ಜೀವನದಲ್ಲಿ ಬರುವ ಸುಖ ದುಃಖ ಇವೆರಡನ್ನು ಒಳ್ಳೆಯ ಭಾವನೆಗಳಿಂದ ಅನುಭವಿಸುವ ಶಕ್ತಿ ಕೊಡು. ನನ್ನ ಪ್ರೀತಿಯ ಇತರರ ಸೇವೆಯಲ್ಲಿ ಫಲಭರಿತನಾಗುವಂತೆ ನನ್ನನ್ನು ಬಲಪಡಿಸು. ದೀನ ದಲಿತರನ್ನು ನಾನೆಂದು ಧಿಕ್ಕರಿಸಿದಂತೆ ದುರಂಕರದ ಶಕ್ತಿ ಮುಂದೆ ವಿನಾ ತಲೆಬಾಗದಂತೆ ನನ್ನನ್ನು ಕಾಪಾಡು. ದಿನನಿತ್ಯ ಬರುವ ಕಷ್ಟ ಸಮಸ್ಯೆಗಳನ್ನು ಎದುರಿಸಿ ನಾನು ತಲೆ ಎತ್ತಿ ನಡೆಯುವಂತೆ ನನ್ನ ಜೀವ ಆತ್ಮ ಪ್ರಾಣವನ್ನು ಪ್ರೀತಿಯಿಂದ ನಿನ್ನ ಚಿತ್ತಕ್ಕೆ ಒಪ್ಪಿಸಿ ಜೀವಿಸುವ ಶಕ್ತಿಯನ್ನು ಪರಮಾತ್ಮನೇ ನೀ ನನಗೆ ದಯಪಾಲಿಸು. ಪರ್ಮನೆಂಟ್ ಫೋಕಸ್ ಸಂಸ್ಥೆಯ ಪರ್ಮನೆಂಟ್ ಪ್ರಾಜೆಕ್ಟ್ಗಳಲ್ಲಿ ಒಂದಾದ ಇವತ್ತಿನ ಸೈಂಟ್ ಸೆಬಾಸ್ಟಿಯನ್ ಚರ್ಚ್ ಮರಣ ಅಂತಿಮ ದರ್ಶನ ಹಾಗೂ ಧಾರ್ಮಿಕ ವಿಧಿವಿಧಾನಗಳ ಕಾರ್ಯವನ್ನು ನಡೆಸುವ ಸಂದರ್ಭದಲ್ಲಿ ಮೃತ ಶರೀರವನ್ನು ಇರಿಸಲು ಉಪಯೋಗಿಸುವಂಥ ಸ್ಟೇನ್ಲೆಸ್ ಸ್ಟೀಲ್ ಟ್ರಾಲಿಯನ್ನು ಇವತ್ತು ಹಸ್ತಾಂತರಿಸಲಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ನಮ್ಮ ಸೈಂಟ್ ಸೆಬಾಸ್ಟಿಯನ್ ಚರ್ಚಿನ ಮುಖ್ಯ ಗುರುಗಳಾದ ನಮ್ಮ ಸುಪ್ರೀಂ ಅವರಿಗೆ ನಾನು ಸ್ವಾಗತಿಸುತ್ತೇನೆ. ಚರ್ಚ್ ಪಾಲನಾ ಸಮಿತಿಯ ಉಪಾಧ್ಯಕ್ಷರಾದ ಮೌರಿಸ್ ಅವರನ್ನು ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸುತ್ತೇನೆ. ನಮ್ಮ ಕ್ಲಬ್ಬಿನ ಅಧ್ಯಕ್ಷರಾದ ಅರುಣ್ ಮೊಂತೆಯವರನ್ನು ಈ ಸಂದರ್ಭದಲ್ಲಿ ನಾನು ಸ್ವಾಗತಿಸುತ್ತೇನೆ. ಕ್ಲಬ್ಬಿನ ಕಾರ್ಯದರ್ಶಿಯಾದ ಜೆಸಿಂತಾ ಮೆಂಡೋನ್ಸ್ ಅವರನ್ನು ನಾನು ಸ್ವಾಗತಿಸುತ್ತೇನೆ. ಕ್ಲಬ್ ಟ್ರೆಷರರ್ ಆಗಿರುವ ರೋಹನ್ ಫೆರೋ ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಹಾಗೂ ನಮ್ಮ ಚರ್ಚ್ ಪಾಲನಾ ಕಾರ್ಯದರ್ಶಿಯಾದ ಶ್ರೀಮತಿ ಫಿಲೋಮನ್ ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹಾಗೂ ಇಲ್ಲಿ ನಡೆದಿರುವ ಎಲ್ಲ ಲಯನ್ಸ್ ಕ್ಲಬ್ ಪೆರ್ಮನೂರಿನ ಚಾರ್ಟರ್ ಮೆಂಬರ್ಗಳನ್ನು ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಸುಮಾರು 40,000 ವೆಚ್ಚದಲ್ಲಿ ಈ ಟ್ರಾಲಿಯನ್ನು ತಯಾರಿಸುವ ಜವಾಬ್ದಾರಿ ಹೊತ್ತ ನಮ್ಮ ಕ್ಲಬ್ಬಿನ ದ್ವಿತೀಯ ಅಧ್ಯಕ್ಷರಾದ ಜೋಸೆಫ್ ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸುತ್ತೇನೆ. ಲಯನ್ಸ್ ಕ್ಲಬ್ ಹುಟ್ಟಿ ಬೆಳೆದು ನಮ್ಮ ತೊಕ್ಕೊಟ್ಟಲ್ಲಿ ಸುಮಾರು 9 ತಿಂಗಳಲ್ಲಿ ಸುಮಾರು 3 ಲಕ್ಷಕ್ಕಿಂತ ಅಧಿಕವಾದ ವೆಚ್ಚದಲ್ಲಿ ನಾವು ಸುಮಾರು ಸೇವಾ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಈ ಸೇವಾ ಕಾರ್ಯಕ್ರಮದಲ್ಲಿ ನಮ್ಮ ಡಿಸ್ಟಿಕಲ್ಲಿ ಕೂಡ ನಾವು ಲಯನ್ಸ್ ಕ್ಲಬ್ ಗುರುತಿಸಿದ್ದು ನಮ್ಮನ್ನು ಒಳ್ಳೆಯ ಒಂದು ವಿಶೇಷವಾದ ಹೆಸರಿಂದ ನಾವು ಗುರುತಿಸಲ್ಪಟ್ಟಿದ್ದೇವೆ ಎಂಬುದಕ್ಕೂ ಒಂದು ಸಾಕ್ಷಿಯಾಗಿದೆ ಇವತ್ತಿನ ಕಾರ್ಯಕ್ರಮ. ಇವತ್ತಿನ ಈ ಕಾರ್ಯಕ್ರಮ ಹಸ್ತಾಂತರಿಸುವ ಸ್ಟೇನ್ಲೆಸ್ ಸ್ಟೀಲ್ ಟ್ರಾಲಿಯನ್ನು ಎಲ್ಲರಿಗೂ ಮರಣದ ಸಂಬಂಧದಲ್ಲಿ ಉಪಯೋಗಕ್ಕಾಗಲಿ, ಸುರಕ್ಷತೆಯಲ್ಲಿ ಇದರಲ್ಲಿ ಮರಣ ಸಾಗಲಿ ಎಂಬುದು ಆಶಿಸುವುದರಿಂದ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ. ಧನ್ಯವಾದಗಳು. ಈಗ ಫಾದರ್ ಸಿಪ್ರಿಯನ್ ಪಿಂಟೋ ಅವರಿಂದ ಆಶೀರ್ವಾದ ಮತ್ತು 2 ಸವಿನುಡಿಗಳು. ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಕರ್ತರು ನಿಮ್ಮೊಡನೆ ಇರಲಿ. ಪ್ರಿಯರೇ, ಲಯನ್ಸ್ ಕ್ಲಬ್ ಪೆರ್ಮನೂರು ಫೋಕಸ್, ನೀವು ಅನೇಕ ಸೇವಾ ಕಾರ್ಯಗಳನ್ನು ಮಾಡ್ತಾ ಇದ್ದೀರಾ. ನನಗೆ ಲಯನ್ಸ್ ಕ್ಲಬ್ ತುಂಬ ಪರಿಚಯ ಉಳ್ಳವತ್ತು. ಈಗಲ್ಲ 34 ವರ್ಷಗಳ ಹಿಂದೆ ನನ್ನ ನೆನಪುಗಳು ಹೋಗ್ತವೆ. ಡಾಕ್ಟರ್ ಉದಯ್ ಕುಮಾರ್ ಹೆಗ್ಡೆ ನನ್ನ ಆತ್ಮೀಯರು, ಡಾಕ್ಟರು. ಅವರು ಲಯನ್ಸಲ್ಲಿ ಇರುವಾಗ ಜೋಕಿಮ್ ನಾಜ್ರೆತ್ ಅನ್ನುವರು, ಅವರು ಇಬ್ಬರು, ಅವರು ಕ್ರಿಶ್ಚಿಯನರು, ಒಬ್ಬರು ಹಿಂದೂ, ಆದರೆ ಭಾಳ ಅನ್ಯೋನ್ಯತೆಯಿಂದ ಇಡೀ ಲಯನ್ಸ್ ಕ್ಲಬ್ಬಲ್ಲಿ ನಾನು ನೋಡಿದ್ದೇನೆ. ಅನೇಕ ಸೇವಾ ಕಾರ್ಯಗಳನ್ನು ಮಾಡ್ತಾಯಿದ್ರು. ನಂತರ ನಾನು ಕೈಕಂಬಗುರುಪುರದಲ್ಲಿ ಇರುವಾಗ ಅಲ್ಲಿ ಒಂದು ಸ್ಥಾಪನೆ ಆಯಿತು. ಲೊರಟದಲ್ಲಿ ಇರುವಾಗ ಅಲ್ಲಿಯೂ ಲಯನ್ಸ್ ಕ್ಲಬ್ಬು ಸ್ಥಾಪನೆ ಆಯಿತು. ಇಲ್ಲಿ ನೀವು ತುಂಬ ಮುತುವರ್ಜಿಯಿಂದ, ಒಗ್ಗಟ್ಟಿನಿಂದ, ಖುಷಿಯಿಂದ ಈ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದೀರಾ. ಮರಣ ಹೊಂದುವವರು ಈ ಏನಂತ ಹೇಳಿದ್ದಕ್ಕೆ ಟ್ರೋಲಿ ನಮ್ಮದು ತುಂಬ ಹಳೆಯದಾಗಿತ್ತು. ಹಾಗಾಗಿ ವಾಮಂಜೂರು ನಾನು ಇರುವಾಗ ಅಲ್ಲಿ ಒಂದು ಹೊಸದಾಗಿ ಮಾಡಿದ್ದೆ. ಹಾಗೆ ಇದು ಅಳತು ನೋಡಿದಾಗ ನಮ್ಮ JMJ ಜೋಸೆಫ್ ಅವರಿಗೆ ಹೇಳಿದ್ದೆ ನಾನು, ಒಮ್ಮೆ ನೋಡಿ ಬನ್ನಿ ಅಂತ. ಅವ್ರು ಹೋಗಿ ನೋಡಿ ಅವರಿಗೆ ತುಂಬ ಖುಷಿಯಾಯಿತು. ನಾಳೆ ಅವರ ಹುಟ್ಟುಹಬ್ಬ, ಅವರಿಗೆ ದಾನ ಮಾಡಬೇಕಂತ ಹೇಳ್ತಾ ಇದ್ದರು. ಆದರೆ ಈ ಸಂದರ್ಭದಲ್ಲಿ ನೀವೆಲ್ಲರೂ ಒಟ್ಟಿಗೆ ಕೂಡಿ ಇದನ್ನು ಕೊಟ್ಟಿದ್ದೀರಾ. ಅದೇ ನಾನು ಹೇಳಿದ್ದೆ, ಯಾರಿಗೂ ಸಾಯಲಿಕ್ಕೆ ಬೇಡ. ಒಂದು ಜಿರಳೆಯನ್ನು, ಒಂದು ಸಣ್ಣ ಒಂದು ಹ್ಯಾಂಟ್ ನೋಡಿ ಹೇಗೆ ಓಡ್ತದೆ, ಈಗ ಅದು ಹಾಗೆ ಓಡ್ತದೆ. ಒಂದು ಸೊಳ್ಳೆ ಹೀಗೆ ಅದು ಓಡ್ತದೆ. ಎಲ್ರಿಗೂ ಜೀವಿಸಲಿಕ್ಕೆ ಬೇಕು, ಸಾಯಲಿಕ್ಕೆ ಬೇಡ. ಆದರೆ ಒಂದು ದಿವಸ ಸಾಯಲಿಕ್ಕೆ ಇದೆ. ಪ್ರತಿ ಅವರ ಧರ್ಮದಲ್ಲಿ, ಆ ಧರ್ಮ ಪ್ರಕಾರ
ಸಾವುಗಳನ್ನು ಮಾಡ್ತಾರೆ. ಅದು ಮಾಡುವಾಗ ಅಷ್ಟೊಂದು ಡೀಸೆಂಟಾಗಿ ಮಾಡ್ತಾರೆ, ಯಾಕೆಂದರೆ ನಮ್ಮ ಜೀವನದೊಂದು ಅಂತಿಮ ಪಯಣ ಅದು. ಹಾಗಾಗಿ ಈ ಅಂತಿಮ ಪಯಣದಲ್ಲಿ ಇಷ್ಟು ಚಂದ ಟ್ರೋಲಿಯನ್ನು ನೋಡಿ ನಾನು ಹೇಳಿದ ಹಾಗೆ ಹೀಗೆ ನಮಗೂ ಒಂದು ದಿವಸ ಸಾಯಬೇಕು, ಅದರ ಮೇಲೆ ಮಲಗಬೇಕು, ಶಾಂತದಿಂದ ಇರಬೇಕು ಅನ್ನೋ ಭಾವನೆ ಬಂದರೆ ಅದೊಂದು ಒಳ್ಳೆಯ ಕೃತ್ಯ, ನೀವು ಭಗವಂತನಿಗೆ ಸಲ್ಲಿಸುವಾದ ಒಂದು ಒಳ್ಳೆಯ ಕೊಡುಗೆ ಅಂತ ನನ್ನ ಮನಸ್ಸಿಗೆ ಈಗ ತಾನೇ ಬರುವುದು. ಆದ್ದರಿಂದ ಇದನ್ನು ಆಶೀರ್ವದಿಸುವಾಗ ನಾವು ಈಗ ನಮ್ಮ ಈಸ್ಟರ್ ಹಬ್ಬ ಮೊನ್ನೆ ತಾನೇ ಆಯಿತು. ನಾವು ಕೊಂಕಣಿಯಲ್ಲಿ ಹಾಡುವ ಒಂದು ಒಳ್ಳೆಯ ಗೀತೆ ಉಂಟು. ಆ ಗೀತೆಯಲ್ಲಿ ಒಂದು ಭರವಸೆ, ಹೋಪ್ ಆಫ್ ರೆಸರೆಕ್ಷನ್, ಇನ್ನೊಂದು ಜೀವನದ ಆ ಭರವಸೆಯನ್ನು ಇಟ್ಟುಕೊಂಡು ನಾವು ಹಾಡುವಂಥದ್ದು. ಅದು ನಾವು ಹಾಡ್ತೇವೆ, ಯಾರಿಗೆ ಗೊತ್ತಿದೆ ನಮ್ಮ ಒಟ್ಟಿಗೆ ನೀವು ಹಾಡಿ. ಅದು ಧರ್ಮದವರು ಯಾರದ್ದು ಪರವಾಗಿಲ್ಲ, ಆದರೂ ಅದೊಂದು ಪುನರ್ಜನ್ಮ ಅಂತ ನಮ್ಮ ಎಲ್ಲ ಧರ್ಮಗಳಲ್ಲಿ ನಾವು ಮನ್ನಿಸಿಕೊಳ್ತೇವೆ, ನಾವು ಸ್ವೀಕರಿಸ್ತೇವೆ. ಅದರಿಂದ ದೀಪಾವಳಿ ಇಟ್ಟುಕೊಂಡು ಆ ಭಾವನೆ ಇಟ್ಟುಕೊಂಡು ನಾವು ಗೀತೆಯನ್ನು ಹಾಡುವ. Alleluia, Alleluia, Cristo nato जीवन झाला, आणखी स्मरण सोना, पास्कांचे ते सकाळी, शिला लोटल्या त्या वेळी, अंधारच पडलो, सूर्य उदेलो, जेजू मोना जीवन झाला, संसारात प्रकाश मागलो. Alleluia, Alleluia, Cristo नातो जीवन झाला, आणि केली ಸ್ಮರಣಸೋಣ. ಪ್ರಾರ್ಥಿಸೋಣ. ದಯಮಯ ತಂದೆಯೇ, ನಮ್ಮೆಲ್ಲರ ಪಿತನೇ, ಜೀವನವು ತಮ್ಮ ಒಂದು ಉದಾರ ಕೊಡುಗೆಯಾಗಿದೆ. ಈ ಜೀವನದಲ್ಲಿ ನಮಗೆ ಅನೇಕ ವರಗಳನ್ನು ನೀವು ನೀಡಿದ್ದೀರಾ. ಈ ವರಗಳನ್ನು ನಾವು ಉಪಯೋಗಿಸಿಕೊಂಡು ನಮ್ಮ ಜೀವನ ಹಾಗೂ ಪರನರ ಜೀವನ ಕ್ಷೇಮವಾಗಿರಬೇಕು, ಸುಖಕರವಾಗಿರಬೇಕು, ಒಳ್ಳೆಯ ಕಾರ್ಯಗಳಲ್ಲಿ ತೊಡಗಿ ಮುಂದಿನ ಜೀವನಕ್ಕೆ ಅದು ತಳಪಾಯ ಆಗಬೇಕು ಅಂತ ನಿಮ್ಮ ಆಶೆ. ಆ ಪ್ರಕಾರ ನಾವು ನಡೆದುಕೊಳ್ಳುವಾಗ ಈ ಲಯನ್ಸ್ ಕ್ಲಬ್ಬಿನ ವತಿಯಿಂದ ಅವರು ಮಾಡುವ ಎಲ್ಲ ಸೇವಾ ಕಾರ್ಯಗಳನ್ನು ಹರಸಿರಿ. ಅದರಲ್ಲಿ ಒಂದು ಸೇವಾ ಕಾರ್ಯವು ಇವಾಗ ನಾವು ಆಶೀರ್ವದಿಸುವಾಗ ಇದನ್ನು ನೀವು ಪವಿತ್ರಗೊಳಿಸಿರಿ. ಸತ್ತ ಮೇಲೆ ಯಾರೆಲ್ಲ ಇದರ ಮೇಲೆ ತಮಾಸನ್ನು ಸ್ವೀಕರಿಸ್ತಾರೆ ಅವರಿಗೆ ಪುನರ್ಜನ್ಮದ ಭರವಸೆಯನ್ನು ಇಟ್ಟುಕೊಂಡು ಈ ಮೂಲಕದಿಂದ ಪರಲೋಕಕ್ಕೆ ತೆರಳುವಾಗ ಅವರ ಹಾದಿ ಸುಗಮವಾಗಲಿ. ಇಂಥ ಅನೇಕ ಒಳ್ಳೆಯ ಕಾರ್ಯಗಳನ್ನು ಮಾಡಲಿಕ್ಕೆ ಮಾನವ ನಮಗೆ ನೀವು ಒಳ್ಳೆಯ ಮನಸ್ಸನ್ನು ಯಾವಾಗ ಕೊಡಿ ಅಂತ ನಾವು ಪ್ರಾರ್ಥಿಸುತ್ತೇವೆ. ಪರಲೋಕದಲ್ಲಿ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅರ್ಧದ ಆಹಾರವನ್ನು ನಮಗೆ ಕೊಡಿ, ನಮಗೆ ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿ, ನಮ್ಮನ್ನು ಶೋಧನೆಗೆ ಒಳಪಡಿಸಿರಿ, ಕೇಡಿಯಿಂದ ನಮ್ಮನ್ನು ರಕ್ಷಿಸಿರಿ. Avevuta देवाळाच्या उजव्या वाढोनी आच्या झाले आली ते होणारे सर्वेश पोराचे जय, सर्वेश पोराचे जय. ಧನ್ಯವಾದ ಪಾಲು ನಿಮಗೆ, ನಮ್ಮನ್ನು ಶುಭ ಆರೋಗ್ಯಕ್ಕೆ ನಾವು ಏನು ನಿಮಗೆ ಕಾರಣವಾಗಿ ಕೊಟ್ಟಿದ್ದ ನಿಮ್ಮ ಅದನ್ನು ಆಶೀರ್ವಾದ ಮಾಡಿಸ್ತೇವೆ. ಈಗ ನಮ್ಮ ಚರ್ಚಿನ ಉಪಾಧ್ಯಕ್ಷರಾಗಿರುವಂಥ ಮೌಲ್ಸ್ ಅವರು ನಮ್ಮ ಉದ್ದೇಶಿಯನ್ನು ಸಭೆ ಮಾತುಗಳನ್ನು ಮಾತಾಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಇವಾಗ ತಾನೇ ಆಶೀರ್ವಾದ ವಚನ ಮಾಡಿದ ಈ ಟ್ರಾಲಿಯನ್ನು ತಾವು ಲಯನ್ಸ್ ಕ್ಲಬ್ ವತಿಯಿಂದ ನಮಗೆ ನೀಡಿದ್ದೀರ. ನಿಮಗೆ ಈ ಬಗ್ಗೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಹಾಗೂ ನೀವು ಇನ್ನು ಮುಂದಕ್ಕೂ ಇಂಥ ಒಳ್ಳೆಯ ಕೆಲಸದಲ್ಲಿ ತೊಡಗಿ ಇನ್ನು ಮುಂದಕ್ಕೂ ಎಲ್ಲ ಧರ್ಮದ ಹಾಗೂ ಜನರಿಗೂ, ಎಲ್ಲ ವರ್ಗದ ಜನರಿಗೂ ತಮ್ಮಿಂದ ಬೇಕಾದ ಸಹಾಯ ಸಿಗಲಿ, ದೊರಕಲಿ ಎಂದು ನಮ್ಮ ಆಶೆ. ಪ್ರಿಯರೇ, ಇಂದಿನ ಬೆಳಗಿನ ಈ ಪ್ರಶಾಂತ ವಾತಾವರಣದಲ್ಲಿ ನಾವಿದ್ದೇವೆ. ಮೊದಲನೇದಾಗಿ ನಾನು ಪ್ರಭುದೇವರನ್ನು ಈ ಸಮಯದಲ್ಲಿ ಸ್ತುತಿಸುತ್ತಾ ಹಾಗೂ ಈ ಚರ್ಚೆಯನ್ನು ಸಮರ್ಪಿಸಿದಂಥ ಸಂತ ಸದಸ್ಯರನ್ನು ಸ್ಮರಿಸುತ್ತಾ, ಇದೇ ವೇಳೆಯಲ್ಲಿ ನಮ್ಮೊಂದಿಗಿದ್ದಾರೆ ನಮ್ಮ ಚರ್ಚಿನ ಪ್ರಧಾನ ಧರ್ಮಗುರುಗಳಾದ ವಂದನೀಯ ಸ್ವಾಮಿ ಸುಪ್ರೀಂ ಅವರು, ಹಾಗೆಯೇ ಚರ್ಚ್ ಪಾಲನಾ ಸಮಿತಿಯ ಉಪಾಧ್ಯಕ್ಷರು, ಕಾರ್ಯದರ್ಶಿಯವರು,
ಹಾಗೆ ನನ್ನ ಎಲ್ಲ ಲಯನ್ ಬಂಧುಗಳೇ, ಸೃಷ್ಟಿಯಲ್ಲಿ ಹುಟ್ಟಿದ ಪ್ರತಿಯೊಂದು ಜೀವಿಗೂ ಸಾವಂತ ಇರ್ತದೆ. ಅದರಲ್ಲಿ ಪ್ರತ್ಯೇಕವಾಗಿ ಮನುಷ್ಯರು ಸಾವನ್ನು ಹೊಂದಿದರೆ ಅದಕ್ಕೆ ಮರಣವನ್ನು ಎಂದು ಪರಿಗಣಿಸಿ ಅದಕ್ಕೆ ಒಂದು ಉತ್ತಮ ಒಂದು ರೀತಿಯಲ್ಲಿ ಆ ಮರಣವನ್ನು ಮಾಡುವ ಒಂದು ಕಾರ್ಯಕ್ರಮವನ್ನು ಪ್ರತಿಯೊಂದು ಧರ್ಮದವರು ಮಾಡ್ತಾಯಿದ್ದೇವೆ. ಅದೇ ರೀತಿಯಲ್ಲಿ ನಮ್ಮ ಕ್ರಿಶ್ಚಿಯನ್ ಧರ್ಮದ ಪ್ರಕಾರ ಇದನ್ನು ನಮ್ಮ ಚರ್ಚಿನಲ್ಲಿ ಪೂಜೆಯ ಕಾರ್ಯಕ್ರಮವನ್ನು ನಡೆಸಿ ಅದಕ್ಕೆ ಬೇಕಾದ ವಿಧಿವಿಧಾನ ಕಾರ್ಯಕ್ರಮವನ್ನು ನಡೆಸುವ ಸಂದರ್ಭದಲ್ಲಿ ಇಂಥ ಒಂದು ವಸ್ತು ಬಹಳ ಮುಖ್ಯವಾದಂಥದ್ದು. ಅಂಥದ್ದನ್ನು ನಮ್ಮ ಸಂಸ್ಥೆ ಕ್ಲಬ್ಬಿನ ಪರವಾಗಿ ಶಾಶ್ವತ ಕಾರ್ಯಕ್ರಮವನ್ನಾಗಿ ನಾವು ನಿಮಗೆ ಈ ಮೊದಲೇ ಹಸ್ತಾಂತರಿಸಿದ್ದೇವೆ. ಇದೇ ರೀತಿ ಇನ್ನು ಮುಂದಕ್ಕೂ ಇಂಥ ಕಾರ್ಯಕ್ರಮಗಳನ್ನು ನಮಗೆ ಇಲ್ಲಿ ನಡೆಸಲು ನಿಮ್ಮ ಸಹಕಾರವನ್ನು ನಾವು ನಿಮ್ಮೊಡನೆ ಕೋರುತ್ತೇವೆ. ಹಾಗೆಯೇ ಈ ಸೇವಾ ಕಾರ್ಯಕ್ರಮವನ್ನು ಇಲ್ಲಿ ನೆರವೇರಿಸಲು ನಮಗೆ ಮೊದಲನೇದಾಗಿ ನಮಗೆ ಸಹಕಾರವನ್ನು ನೀಡಿದ ನಮ್ಮ ಲಯನ್ನ ದ್ವಿತೀಯ ಉಪಾಧ್ಯಕ್ಷರಾದಂತಹ ಲಯನ್ ಜೋಸೆಫ್ ಡಿಸೋಜ ನಮ್ಮ ಜೊತೆಗಿದ್ದಾರೆ. ಹಾಗೂ ಅವರ ಕುಟುಂಬದವರಿಗೆ ನಾನು ದೇವರ ಆಶೀರ್ವಾದವನ್ನು ಬೀಳುತ್ತೇನೆ ಹಾಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಹಾಗೆಯೇ ಈ ಸೇವಾ ಕಾರ್ಯಕ್ರಮ ನೆರವೇರಿಸಲು ಸಹಕರಿಸಿದ ನಮ್ಮ ಚರ್ಚಿನ ಧರ್ಮಗುರುಗಳು, ಪಾಲನಾ ಸಮಿತಿಯ ಸರ್ವ ಸದಸ್ಯರಿಗೆ ಕೃತಜ್ಞತೆಗಳು ಸಲ್ಲಿಸುತ್ತಾ ಹಾಗೂ ತಮ್ಮ ಅಮೂಲ್ಯವಾದ ಸಮಯವನ್ನು ಬದಿಗಿಟ್ಟು ನಮ್ಮ ಲಯನ್ ಬಂಧುಗಳು ನಮ್ಮ ಜೊತೆಯಲ್ಲಿದ್ದಾರೆ. ನಿಮಗೆಲ್ಲರಿಗೂ ನಾನು ಶುಭವನ್ನು ಹಾರೈಸುತ್ತಾ ನನ್ನ ಈ 2 ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ಜೈ ಕ್ರಿಸ್ತ. A very good morning to all of you present here. On behalf of Lions Club Permanent Focus, first of all, I would like to thank everyone who is present in this campaign and making this happen. Father Cyprian Pinto, Parish Priest of St. Sebastian Church, Permanent, has been very supportive and has given us this opportunity to serve a Catholic community. I thank you, Father. Donor Lion Joseph D'Souza has been generous enough to do this donation. I heartily thank you, sir. I would like to thank Vice President Morris Montero and Secretary Philomena D'Souza of St. Sebastian Church, Permanent, who has been throughout this campaign. Thank you, sir. I thank President of Lion Club Permanent Focus, Lion Arun Montero, for gathering us together and supporting this club. I must specifically mention the hard work of Extension Chairman Lion Prashant D'Souza and Treasurer Lion Rohan Garavo, who has also worked a lot to set up most of these requirements for this event success. Thank you, sir. I thank Mr. Kural Ambakar TV Media for giving us this support. Last but not the least, special thanks to all Lion Club committee members and dear guests. This event would have been impossible without your cooperation. Once again, thank you everyone for being with us and participating in this occasion. Have a good day.